ದಕ್ಷಿಣ ಕನ್ನಡ ಮುಲ್ಕಿ ಕವತ್ತಾರು ಗುಡ್ಡೆ ಅಂಗಡಿ ದೇವಾಡಿಗ ಸಮಾಜದ ಅಡ್ಯಾರಣ್ಣ ಮೂಲಸ್ಥಾನದಲ್ಲಿ ಮೇ 6ರ ರವಿವಾರದಂದು ಶ್ರೀ ನಾಗಪ್ರತಿಷ್ಠಾ ವಾರ್ಷಿಕ ವರ್ಧಂತ್ಯುತ್ಸವ ಮತ್ತು ಧರ್ಮದೇವತೆಗಳ ವೈಭವದ ನೇಮೋತ್ಸವ ನಡೆಯಿತು. ಉಡುಪಿಯ ಶ್ರೀ ಶ್ರೀಕಾಂತ್ ಸಾಮಗ ಮತ್ತು ಶ್ರೀ ಶ್ರೀಪತಿ ಉಪಾಧ್ಯಾಯ ಬಪ್ಪನಾಡು ಇವರ ಪೌರೋಹಿತ್ಯದಲ್ಲಿ ಶ್ರೀ ವಾಸುಕಿ ಮಹಾನಾಗರಾಜ ದೇವರ ಹಾಗೂ ಧೂಮಾವತಿ ಪರಿವಾರ ದೈವಗಳು ಮತ್ತು ಶ್ರೀ ಸತ್ಯದೇವತಾ ವಾರ್ಷಿಕ ಪ್ರತಿಷ್ಠಾ ವರ್ಧಂತ್ಯುತ್ಸವ ನಡೆಯಿತು. ಇದರಂಗವಾಗಿ ನವಕ ಕಲಶ ಸಹಿತ ಆಶ್ಲೇಷ ಬಲಿ ಸೇವೆ, ನಾಗದರ್ಶನ ಸೇವೆ, ದೈವ ಸನ್ನಿಧಾನದಲ್ಲಿ ಪರಿವಾರ ಕಲ್ಪೋಕ್ತ ಪೂಜೆ ನೆರವೇರಿತು. ಭಕ್ತರು ಶ್ರೀದೇವರ ಅನ್ನಪ್ರಸಾದ ಸ್ವೀಕರಿಸಿದರು. ಈ ಕ್ಷೇತ್ರಕ್ಕೆ ಎಲ್ಲಾ ರೀತಿಯ ಸಹಾಯ ಮಾಡಿದ ದಾನಿಗಳಾದ ಗೋಪಾಲ್ ಮೊಯ್ಲಿ, ಸಂಜೀವ ಮೊಯ್ಲಿ, ಅಶೋಕ್ ದೇವಾಡಿಗ, ಸಂಜೀವ ದೇವಾಡಿಗ, ಮೀರಾಬಾಯಿ ಪಾವಂಜೆ ಉಪಸ್ಥಿತರಿದ್ದರು. ಈ ಕ್ಷೇತ್ರದ ಅಧ್ಯಕ್ಷರು, ಸದಸ್ಯರು, ಮುಂಬೈ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಅಡ್ಯಾರಣ್ಣ ಮೂಲಸ್ಥಾನದ ಕುಟುಂಬಿಕರು, ಊರ ಪರವೂರ 10 ಸಮಸ್ತರು ಪಾಲ್ಗೊಂಡಿದ್ದರು.
ಬೇಕಾದ ಸಾನ್ನಿಧ್ಯದಲ್ಲಿ ಪ್ರಾರ್ಥನಾ ಪುರಸ್ಸರವಾಗಿ ಪಂಚಾಮೃತ ಪುರಸ್ಸರವಾಗಿ ನಮಕ ಪ್ರತನ ಸ್ತಪನ ಕಲಶಾಭಿಷೇಕ ಪೂರ್ವಕವಾಗಿ ಈ ಸಾನ್ನಿಧ್ಯದಲ್ಲಿ ಮಾಡಿದ್ದ ಯಜ್ಞ ಯಾಗಾದಿಗಳು ಅನಂತಾದಿ ಉದ್ದೇಶವಾಗಿ ಮಾಡಿದ್ದ ಸರ್ವಪ್ರಾಯಶ್ಚಿತ ಆಶ್ಲೇಷ ಬಲಿದಾನ ಮಾಡತಕ್ಕಂಥ ವಧುವಾರಾಧನೆ ಬ್ರಾಹ್ಮಣ ಸುವಾಸಿನಿ ಆರಾಧನೆ ಎಲ್ಲ ಕರ್ಮಾದಿಗಳು ಸಾನ್ನಿಧ್ಯಕ್ಕೆ ಸಂತೋಷವಾದ ಕಾರಣ ಈ ಸಾನ್ನಿಧ್ಯದಲ್ಲಿ ಮಾಡಿದಂಥ ವೈದಿಕ ವಿಧಿವಿಧಾನಗಳು ಸಾನ್ನಿಧ್ಯಕ್ಕೆ ಸಂತೋಷವಾಗಿ ಸಪರಿವಾರ ಸಹಿತವಾಗಿ ಅನಂತ ಕುಟುಂಬಕ್ಕೆ ಸಂತೋಷವಾಗಿದ್ದರು ಅಷ್ಟೇ. ಇದು ಯಾವುದೇ ರೀತಿಯ ಯಾರಕ್ಕೆ ದೋಷಗಳಿದ್ದಾಗಿ ಸಾನ್ನಿಧ್ಯದ ನಿವೃತ್ತಿಪಡಿಸಿ ಸನ್ನಿಧಾನ ಕುಟುಂಬಕ್ಕೆ ಪೂರ್ಣಾನುಗ್ರಹ ಪ್ರಸಾದ ಬಿಡಿಸಿಕೊಡುವಾಗ್ತಾ ತಿಳಿಸುತ್ತಷ್ಟೇ. ಈ ಸಮಾಜ ಬಾಂಧವ್ಯ ವೃದ್ಧಿ ಆಗಬೇಕು, ಕ್ಷೇತ್ರ ಸಾನ್ನಿಧ್ಯ ಅಭಿವೃದ್ಧಿ ಆಗಿ ಯಜಮಾನ ವರ್ಗಕ್ಕೂ ಕೂಡ ಅಭಿವೃದ್ಧಿಯನ್ನು ಕೂಡ ನಡೆಸಿಕೊಟ್ಟು ಎಂದರಿಗೂ ಕೂಡ ಅವರ ಇಷ್ಟಾದ ಸಿದ್ಧಿ ಮಾಡಿಸಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲೆಲ್ಲ ಭಕ್ತರು ಸೇರಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇದು ಅನಾದಿಲಗಾತಿ ಸಾನ್ನಿಧ್ಯದಲ್ಲಿ ಪೂರ್ವಭಾಗದಲ್ಲಿ ಕುಟುಂಬಿಕರೆಲ್ಲರೂ ಒಗ್ಗಟ್ಟಾಗಿ ಸಾನ್ನಿಧ್ಯದಲ್ಲಿ ಪ್ರವರ್ಧಮಾನಕ್ಕೆ ಬರುವಂಥ ಸಂದರ್ಭ ತತ್ಪ್ರಕಾರ ಒಂದು ರೀತಿಯಲ್ಲಿ ಕ್ಷೇತ್ರದಲ್ಲಿ ಕೇವಲ ಮೃತ್ತಿಕಾ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಇದ್ದುಕೊಂಡು ಅದನ್ನು ಬಿಂಬೋಪಾದಿಯಲ್ಲಿ ಪರಿವಾರಗಳನ್ನು ಸಾನ್ನಿಧ್ಯದಲ್ಲಿ ಬಿಂಬೋಪಾದಿಯಲ್ಲಿ ಪ್ರತಿಷ್ಠಾಪಿಸಿ ತನ್ಮಧ್ಯೆ ನವಕಲಶಾಭಿಷೇಕ ಪೂರ್ವಕವಾಗಿ ಅತಿ ವೈಭವಿತವಾಗಿ ಸಾನ್ನಿಧ್ಯಕ್ಕೆ ಮಂಡಲ ಸೇವೆಯನ್ನು ತೆಗೆದುಕೊಟ್ಟಂತಹ ಸಾನ್ನಿಧ್ಯ ಇದು. ಆ ಪ್ರಕಾರವಂತ ಈ ಸಾನ್ನಿಧ್ಯದ ಅಂಥ ಔಪಾಸಕ ಕಣ್ಮರೆಯಾಗಿದ್ದು ಆ ತತ್ಕಾಲವಂಥ ರೀತಿಯಲ್ಲಿ ಈ ಸಾನ್ನಿಧ್ಯದಲ್ಲಿ 9 ಮಾಗಳಿಗೆ ಸಂಬಂಧಪಟ್ಟಂತಹ ಅಧಿದೇವತೆಯ ಒಂದು ಸಾನ್ನಿಧ್ಯ ಗರ್ಭದಲ್ಲಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ಸಾನ್ನಿಧ್ಯವಾಗಿದ್ದುಕೊಂಡು ಮಹಾಕ್ಷೇತ್ರ ಸಾನ್ನಿಧ್ಯದಲ್ಲಿ ಹಲವಾರು ಕುಟುಂಬಿಕರೆಲ್ಲರೂ ಒಗ್ಗಟ್ಟಾಗಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಪಡಿಸಿ ಜ್ಯೋತಿರ್ ಮುಖಾಂತರವಾಗಿ ಸಾನ್ನಿಧ್ಯಕ್ಕೆ ಆ ಒಂದು ಮೃತ್ತಿಕಾ ರೂಪವಾಗಿ ಇದ್ದಂತಹ ಸನ್ನಿಧಾನದಲ್ಲಿ ಜ್ಯೋತಿರ್ಮಯವಾಗಿ ಬಿಂಬೋಪಾದಿಯಲ್ಲಿ ನವಕಲಶಾಭಿಷೇಕಗಳೆಲ್ಲ ಪಡೆದುಕೊಂಡಂತಹ ಸನ್ನಿಧಾನ ಇದ್ದಾರೆ. ಆ ಪ್ರಕಾರವಾಗಿ ಕುಟುಂಬಕ್ಕೆ ಮೂಲಸ್ಥಾನವಾಗಿದ್ದುಕೊಂಡು ಸರ್ವ ಕುಟುಂಬಿಗರು ಈ ಕ್ಷೇತ್ರಕ್ಕೆ ಬಂದು ತನ್ಮೂಲಕವಾದಂಥ ಕೊಡುವಂತಹ ಪ್ರಸಾದವನ್ನು ತೆಗೆದುಕೊಂಡು ಈ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದಲ್ಲಿ ಸನ್ನಿಧಾನವನ್ನು ನಿರ್ಮಿಸಿಕೊಟ್ಟಂಥ ಮಹಾಕ್ಷೇತ್ರ ಇಷ್ಟರವರೆಗೆ ಐಕ್ಯಬದ್ಧದಲ್ಲಿ ಇದ್ದುಕೊಂಡು ಸಮಿತಿಯವರು ಸ್ಥಳವಂದಿಗರು ಕುಟುಂಬಿಗರೆಲ್ಲರೂ ಒಗ್ಗಟ್ಟಾಗಿ ನಡೆದುಕೊಂಡು ಹೋಗಿ ಮುಂದಕ್ಕೆ ಈ ಸಾನ್ನಿಧ್ಯವನ್ನು ಯಾವುದೇ ರೀತಿಯಲ್ಲಿ ಪೂರ್ಣವಾದ ರೀತಿಯಲ್ಲಿ ಮಹಾಕ್ಷೇತ್ರವಾಗಿ ಪಡಿಸುವುದಕ್ಕೆ ಬಿಂಬೋಪಾದಿಯಲ್ಲಿ ಚೈತನ್ಯವನ್ನು ಪಡಿಸಿಕೊಂಡು ನಂಬಿದಂತಹ ಕುಟುಂಬಕ್ಕೆ ಪೂರ್ಣ ಆಯುರಾರೋಗ್ಯವನ್ನು ಕೊಟ್ಟು ಸಮಸ್ತ ರೀತಿಯ ದೂರದರ್ಶನಕ್ಕೆ ಬರುವಂತಹ ಯಾವುದೇ ಇಷ್ಟಾರಿಷ್ಟಗಳ ಸಾನ್ನಿಧ್ಯ ಹೊರತುಪಡಿಸಿ ಸನ್ನಿಧಾನ ಅನುಗ್ರಹ ಪ್ರಸಾದ ನೀವು ನೋಡುವ
ಪಿಂಡಾದ ಬತ್ತಿನ ಪುತ್ತಿನ ಮೂಲ ಪುರುಷಾದ ಬತ್ತಿನ ನಾಗದೇವರ ನೆನಕ ಮತ್ತು ಗ್ರಾಮದ ಮೇಲಿನ ವರ್ಮ ಮಾಗಣನ ಕಾತ ಬತ್ತಿನ ಜಲತು ನೆಲ ಹತ್ತಿನ ಒತ್ತಿರುಳಾದಿಗೆ ತರತಕ್ಕದ್ದು ವೆಂಕಟರಮಣ ದೇವರ ಒಂದು ಅಂಚನೆ ಗ್ರಾಮದ ಮೇಲಿನ ಮಾಲಿಂಗೇಶ ದೇವರ ನಿಮ್ಮದೊಂದು ಅಡ್ಡಾರ ಸಂಸಾರದ ಭಕ್ತಿ ಗೋಲದ ಬತ್ತಿನ ಮೂಲ ಮೆಚ್ಚಂದಿ ಜುಮಾದಿ ಗಂಟೆ ಸತ್ಯದೇವತೆ ಅಂಜನೆ ವರ್ತ ಬಂಜಲಿ ಗುಮ್ಮುತ್ತಿದ್ದು ಮಲ್ಪುತ್ತಿನ ಪ್ರಾರ್ಥನೆ ಸ್ವಾಮಿ ಮೂಲ ಮೈಸಂದಯ ಕೈಲಾಸೋಡು ಈಶ್ವರನಂಜು ಗಣ ಅದು ಕೈಲಾಸೋಡು ಇತ್ತಿನ ಪಡ್ತೀವಿ ನನ್ನ ಭೂಲೋಕ ಜಪ್ಪಳ ಭೂಲೋಕ ಜಪ್ಪಕ್ಕೆ ಪ್ರಥಮ ಸೇವೆಯನ್ನು ಪಡೆಯಲ ಪಂಟ ವಿಚಾರ ಆ ಪಡ್ತಿರೋ ಗಣಪ ದೇವರಡು ಮಹಾಗಣಪತಿ ದೇವರಿಗೆ ಪ್ರಥಮ ಪೂಜೆ ಅಂಡಲ್ಲ ಭೂತಾಲ ಪಾಂಡಡು ಮೈಸಂದಾಗಿ ಪ್ರಥಮ ನೇಮ ಪಣಿತು ಪೂರಕಟ್ಟದ ಪ್ರಕಾರ ಇವರು ವಾರ ರಾಜನು ತೇಜ ಮಲ್ಕೊಂಡರು ಮಾಯ ಮದ್ಮೆ ಒಂದು ಬಾಲ್ಬಂಡ ಜತ್ತೊಂದು ಬಾಲ್ಬಂಡ ಕೆತ್ತನ್ನು ಕಾಂಡು ಕಟ್ಟಣ ದೇಶಮಕ್ಕಳೆಲ್ಲ ಎಪ್ಪು ಕೊರ್ಪಣೆ ಪಡಿಯಾರು ಕೊರ್ಪಣೆ ಎನ್ನಬಲ್ಲ ಮಲ್ಪಾನೆ ಜಲಕಂದು ದೀಪ ಸಿಕ್ತ ಖರ್ಚು ಬಂಡ ಪಾಡಿ ಪಣ್ಯಾರು ಮಂತ್ರಿ ಸಿಂಗಾರು ಅಪ್ಪಣ್ಣ ಇಂట్లో ಪತ್ತು ಕೊಡ್ತು ಪತ್ತೆ ಸ್ವಲ್ಪ ಪಡ್ದು ಲೆಪ್ಪನ ಕಲಿಕೆಟ್ ಇಂట్లో ಬರ್ಪಣೆ ಕಲಿಕೆಟ್ ಹಲವು ತಾತ ವಿಷಾಮುತ ದಶದೋಷ ಎಡ್ಡಬಡಿಕೆ ಉಪ್ಪರಿಯವು ಗ್ರಾಮದ ಉಳ್ಳಾದಿಗೆ ತೆರದಕ್ಕಣ ಮಾಲಿಂಗೇಶ್ವರ ಪಾದಪತ್ರಣ ಅಂಚನೆ ಸಂತಾದ ಭಕ್ತಿ ಸಂಚಿತವನ್ನು ಲೆಪ್ಪನಂತಿನ ಬಿಟ್ಟು ಆಕಾಶ ಬುಳ್ಳೆ ಪಾತಾಳ ಬುಳ್ಳೆ ಪ್ರತಿಬಿಂಬ ಬುಳ್ಳೆ ದೀಪ ಸೂತಡಾಲ ದೀಪ ಸೂತ ಬುಳ್ಳೆ ಪತ್ತಪುಟ್ನ 14 ಕಲ್ಕೆಡು ದೇವಾಡಿಗ ಸಮಾಜದ ಐಟ್ಲ ಮುಖ್ಯವಾದ ಇಡೀ ಒಂಜಿ ಸಮಾಜಡು ಅಡ್ಡರನ್ನ ಮೂಲಸ್ಥಾನದ ಸಾಧಾರಣಂಚ ತೂಪುನಂಡ ಬಾರ್ಕೋಡು ಬತ್ತಿನ ಮಂಗಳೂರು ಮುಟ್ಟ ಅಂಚನೆ ಗಟ್ಟಡದ ಸಮುದ್ರ ಬದಿ ಮುಟ್ಟ ಎಂಕಲ್ನ ಒಂಜಿ ಸಮುದಾಯ ಒಂಜನೇ ಸ್ಥಾನಡು ಉಂಡು ಒಂದು ಪನ್ಪಿನ ಎಂಕಲಿಗೆ ಮನವರಿಕೆ ಆತಂದು ಇನಿ ಈ ಒಂಜಿ ಸಂದರ್ಭಡು ಎಂಕಲಿಗೆ ವಿಶೇಷವಾದ ನಾಗದೇವರನ ಆರಾಧನೆ ಮಲ್ಪನಿಕ್ ಮೂಲ ನಾಗಸ್ಥಾನಡು ಆರೊಂಜಿ ಸ್ಥಾನಡು ಉಂತೊಂದು ಒಂಜಿ ಸಾನ್ನಿಧ್ಯಡು ಉಂತೊಂದು ಎಂಗಳಿಗೆ ಮಾತೆಲ್ಲ ಅನುಗ್ರಹ ಮಲ್ಪುನಂಚಿನ ಒಂಜಿ ವಿಶೇಷವಾಯಿನಂಚಿನ ಸ್ಥಾನ ಈ ಅವತಾರದ ಪವಿತ್ರವಾಯಿನ ಮಣ್ಣಡು ಅಬತ್ತಾಂದ ನಾಗದೇವರನ ಈ ಪವಿತ್ರ ಸ್ಥಾನಡು ಎಂಕಲಿನ ವಿಶೇಷವಾಯಿನ ಒಂಜಿ ಅನುಗ್ರಹಲಾದಪ್ಪು ನಾಗದೇವರ ನಡೆಟ್ಟು ನಮನಂಬುನಂಚಿನ ಭೂತಾರಾಧನೆ ನಾಗಾರಾಧನೆದಲ್ಕನೆ ಭೂತಾರಾಧನೆದಲ್ಲಿ ವಿಶೇಷವಾದ ಪ್ರಧಾನ ದೈವ ಧೂಮಾವತಿ ಪಂಪಿನ ಒಂಜಿ ಶಕ್ತಿಲ ಎಂಕಲ್ನ ಈ ಮಣ್ಣಡಿ ನೆಲೆಯಾದಂಥದ್ದು ಇಡೀ ಸಂಸಾರನು ಅನುಗ್ರಹ ಮಲ್ಪುನಂಚಿನ ವಿಶೇಷವಾಯಿನಂಚಿನ ಸಾನ್ನಿಧ್ಯ ಧೂಮಾವತಿ ಬಂಡ ಮೂಲಮೈ ಸಂದಾಯ ಭರ್ತ ಪಂಜುರ್ಲಿ ಅಂಚನೆ ಸತ್ಯದೇವತೆ ಪಂಡದ ಅನುಗ್ರಹ ಮಲ್ಪರಿಗೆ ಈ ಜಾಗದಲ್ಲಿ ನಿಲೆಯಾದಂಥದ್ದು ವಿಶೇಷವಾದ ಭಕ್ತರನ್ನು ಈ ಜಾಗ ನೆನೆಸಿ ಕೆಲಸ ಪರಿಹಾರನು ಅಕಲಂಕಲ ಕಷ್ಟ ಪರಿಹಾರ ಮಲ್ಪನಂಚಿನ ಒಂಜಿ ಕ್ಷೇತ್ರವಾದ ಬುಳೆಯೊಂದುಂಡು ಪನ್ಪಿನ ಬನರಿಗೆ ಎಂಗಳಿಗೆ ಬಹಳ ಸಂತೋಷವನ್ನುಂಡು ಅಂಚನೆ ಮಿತ್ತಕಾಲ ಮುಟ್ಟಲ ಈ ಜಾಗೆಡು ಪುರೋಹಿತರನಕ್ಕಲ್ನ ಒಂಜಿ ರೀತಿದ ಐಟ್ಲ ವಿಶೇಷವಾದ ಉಡುಪಿದ ಶಾಮುಗೆರ್ನ
ಅಕಲ್ನ ಒಂಜಿ ಅರ್ಚನೆ ನಡೆದಾತ್ರ ಅಟೆ ಅವತ್ತಾಂದೆ ಬಪ್ಪನಾಡು ದುರ್ಗಾ ಪರಮೇಶ್ವರದ ಅರ್ಚಕರಾಯನಂಚಿನ ಶ್ರೀಪತಿ ಭಟ್ ಮಿಕ್ಕಲ್ನೆಲ್ಲ ಒಂಜಿ ರೀತಿದ ಸಾನ್ನಿಧ್ಯಕ್ಕೆ ಬರ್ತದೆ ಸೇವೆ ನಡೆದಿತ್ತು ಮಾತ್ರ ಜಾಗೀಡು ನಾಗದೇವರ ಪವಿತ್ರ ಸ್ಥಾನ ಉಂಟದು ಸಾನ್ನಿಧ್ಯಗಳು ದಿನೇ ದಿನ ವೃದ್ಧಿಯಾಪನೆ ಎಂಬ ತೋಂದಿಲ್ಲ ಮಾತ ಅಡ್ಡರನ್ನ ಬಂದ ಮಕ್ಕಳ ಅಸಂಖ್ಯ ಅವನ ಸಂಖ್ಯೆ ಇಡೀಗೆ ಬರ್ತದೆ ದೇವರನ್ನ ಸೇವೆ ಮಾಡ್ತದೆ ಅವಳ ನೆನಪಿನ ಕೆಲಸ ಜಯಾತಿನ ಬಹಳಷ್ಟು ದೃಷ್ಟಾಂತ ಎಂಗಲ್ಲ ಕಣ್ಣೆದುರು ನಡೆ ತೋಂದುಂಡು ಒಂಜಿ ರೀತಿ ಪವಾಡ ಸದೃಶವಾದೇ ಪನೋಲಿ ಮಾತಾವಿದೊಡ್ಡ ನಟೆ ಬತ್ತಿದ ಸೇವೆ ಒಂದು ಪ್ರಾರ್ಥನೆ ಮಲ್ತಿನ ಕಲೆಗೆ ಗೋಡಾಪಿನ ಕಷ್ಟನ ಪರಿಹಾರ ಮಲ್ತಿರು ಐಕ ಪೂರಕವಾದ ನಟೆ ತುಲಾಭಾರ ಸೇವೆ ವಿಶೇಷವಾದ ನಾಗದೇವರ ಪ್ರೀತ್ಯರ್ಥ ಅಂಚನೆ ಅರಿವೆಲ್ಲ ತಾರಾಯಿಡು ಕೊರಪಿನಂಚನೆ ಈ ಒಂದು ತುಲಾಭಾರ ಸೇವೆಲ್ಲ ವಾರ್ಷಿಕ ವರ್ಧಂತಿದ ಹೊರತುಡು ವಿಶೇಷವಾದ ಈ ಸಾನ್ನಿಧ್ಯಗಳು ನಡತೊಂದುಂಡು ಅಂಚನೆ ಈ ಜಾಗದ ವಿಶೇಷವಾದ ತನತಂಬಲಾದಿ ಸೇವೆ ಅವತ್ತಂದೆ ಈ ಜಾಗದ ಪವಿತ್ರವಾದಂಚಿನ ಈ ಜಾಗದ ಅವತ್ತಂದೆ ಕವತಾರದ ಈ ಕ್ಷೇತ್ರಡು ಪ್ರಥಮ ಬಾರಿ ಆದ ನಾಗ ಮಂಡಲದಂಚಿನ ಮಹಾಸೇವೆಯನ್ನ ಆ ನಾಗದೇವರು ಇಡೀ ಒಂಜಿ ಪಾಪದ ಸಂಸಾರ ಇಡೀ ಒಂಜಿ ಅಡ್ಡರನ್ನ ಸಂಸಾರ ಮೊಗಲ ಕೈಟಿಗೆ ತಂದು ಪವಿತ್ರವಾದಂಚಿನ ಈ ಜಾಗಿಡು ಇನಿಕ್ಕೆ ಎಂಗ್ಲಿಗೆ ಸಮಾಧಾನದ ರೀತಿಡು ಆ ಒಂಜಿ ಪರಿವರ್ತನಾ ರೀತಿಡು ನಡಕೊಂಡು ಬರ್ತಿನಂಚಿನ ಈ ಮಣ್ಣಡು ನಾಗದೇವರು ಸ್ಥಿರವಾದಂಥದ್ದು ಅನುಗ್ರಹ ಮಲ್ಪೂರು ಪಂಪಿನ ಎಂಗಳಿಗೆ ತುಂಬೂರಿದ ಒಂಜಿ ವಿಶ್ವಾಸ ನಂಬಿಕೆ ಮಾತ್ರೆಗಳ ಬತ್ತದ ಅಡ್ಡರನ್ನ ಮೂಲಸ್ಥಾನ ಪಂಪಿನ ಇಡೀ ಒಂಜಿ ನಟೆ ಒಂಜಿ ಕರಾವಳಿ ಪ್ರದೇಶಡು ಇನ್ನು ವಿಜೃಂಭಣೆಯಾದ ವೈಭವೋಪೇತವಾದ ನಡಪುನಂಚಿನ ವಾರ್ಷಿಕ ವರ್ಧಂತಿ ಅವತ್ತಂದೆ ನಾಗರ ಪಂಚಮಿ ದಿನ ನಡಪುನಂಚಿನ ನಾಗರ ಪಂಚಮಿದ ವಿಶೇಷ ದಿನ ಈ ಪೂರ ಕಾರ್ಯಕ್ರಮ ದೇವರನ್ನ ಸೇವೆಡ ದಾತ್ರ ಎಂಗಳಿಗೆ ಒಂಜಿ ರೀತಿ ಇನಿ ಸಮಾಧಾನದ ಒಂಜಿ ವಿಚಾರ ಎಂಗಳಿಗೆ ನಟೆ ಮನದಟ್ಟವನ್ನುಂಡು ಮಿತ್ತು ಕಾಲ ಮುಟ್ಟಲ್ಲ ಒಂದೊಂಜಿ ಕ್ಷೇತ್ರವಾದ ಬೆಳಗುನು ಪಂಪಿನ ಸತ್ಯದಪ್ಪೆ ಕೋಲಡು ಒಂಜಿ ನುಡಿ ಕೊರ್ತಿನ ಪ್ರಕಾರ ಎಂಗಲ ನಾಗದೇವರನ ಶಿರ ಅವು ಸುಬ್ರಹ್ಮಣ್ಯ ತಿಂದಾಂಡ ಐತ ಬಾಲ ಈ ಅಡ್ಡರನ್ನ ಮೂಲಸ್ಥಾನದ ಮೂಲ ಮಣ್ಣುಡು ಉಂಡು ಪಂಪಿನ ಒಂಜಿ ಸತ್ಯನು ಎಂಗಳಿಗೆ ತೆರಿಪಾದ ಕುರಿಬಕ್ಕ ನೆಟ ಮಾತ ರೀತಿയുള്ള ಒಂಜಿ ಪವಾಡ ಸದೃಶವಾದ ಕೆಲಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಎಂಗಳಿಗೆ ಪನರಿ ಕೊಡ್ತುಡು ಬಹಳ ಸಂತೋಷ ಕಾಂಡದ ಕೊಡ್ತರು ನಾಗದೇವರಿಗೆ ಬೋಡಾಪನೆ ಸೇವೆ ಕೊಡ್ತು ಅಂಚಿನ ಅನ್ನದಾನವನ್ನು ಮಲ್ಪನೆ ಕೊಡ್ತು ಬಯ್ಯಡ್ ಗೋದಾಲ್ಗೆ ಲಗ್ನೋಡು ನೀನು ಸಾಧಕದ ಕಂಚಿಗಡ ಬುಲ್ಲಿ ಬಂಗಾರ ಇತ್ತಿನ ವಸ್ತುಗಳು ಪಾಲ್ಗೊಂಡಾರ ಜೊತೆ ಪಾಲ್ಗೊಂಡ ಕೆತ್ತನ್ನು ಕಂಡು ಈ ಹೋಮ ದೇವರಿಗೆ ಅರ್ಪಿತವಂತದ್ದು ಇವತ್ತಿನ ಭೂಮಿಗೆ ಅರ್ಪಿತವಂತನ್ನು ಕಂಡು ಕಟ್ಟಣ ದಿಸ್ಮಕ್ಕಳ ಪರಿಮಮ್ಮನ ಗದಿಗೆ ಏರ್ಪಾವನ್ನು ಕಂಡು ಅಂಚನೆ ಕಟ್ಟಣ ದಿಸ್ಮಕ್ಕಳ ಲೆಪ್ಪನ ಕರ್ಪನೆ ಪಡಿಯಾರು ಕರ್ಪನೆ ಎಣ್ಣಬಲ್ಲ ಮಲ್ಪನೆ ಜಲಕಸಿದ್ದ ಅಂಚನೆ ಬತ್ತು ಕುರಿತು ಬತ್ತ ಸಲ್ಬಾರ್ದು ಲೆಪ್ಪನಗಳಿಗೆ ಈ ಬರ್ಪಣಗಳಿಗೆ ಹಲಾತೋದ ವಿಷಮತ ದಶದೋಷ ಎಡಬಡಿಕೆ ಬಳಿ ಗ್ರಾಮ ದೇವರಿಗೆ ಉಳ್ಳಾದಿನ ಮನಮೆಚ್ಚಣ್ಣ ಸರ್ವಶಕ್ತಿದ ಬಲಭತ್ರಣ್ಣ ಗ್ರಾಮದೇವರಿಗೆ ದರದಗ್ಗಣ್ಣ ನಾಗದೇವರ ಬಲಭತ್ರನ ಸಂತದ ಭಕ್ತಿ ತಂದಿದ್ದು ಅಂತ ಎಪ್ಪಡಂತೆ ಮತ್ತು ಆಕಾಶವುಳ್ಳ ಪಾತಲಾದ ಪಾತಲುಳ್ಳ ಮನವಂಜಾಲ ಮನವಂಜಗಳ ಬೆಳಕಿನ ದೀಪ ಪಥಗುಂಡ 14 ಗಂಟೆ
ಮುಚ್ಚಿಕಾಯಿನ ಭಾಗವತ್ತೊಂಡ ತೆರೆಯಲ್ಲಿ ಪೋಯಿನ ಸಂಸಾರಗೂ ಅಪ್ಪಾಯನಾಲು ಬುದ್ಧಿ ಬರಪಡ ಧರ್ಮನೆ ಅವಾಗ ಈ ಮುಟ್ಟಕಲಿಗೆ ರಾಷ್ಟ್ರದ ಕುಟುಂಬ ಗಾಸಿ ಅವರ ಉಡುಪುಜಿ ಸಂಸಾರ ಕುಟುಂಬಡು ದುಮ್ಮು ತಕ್ಕಲೆ ದುಮ್ಮು ಪಿರೋ ತಕ್ಕಲೆ ಪಿರೋ ಗಂಧ ಬೈಗಳು ಕೊರಲೇ ಮಾಯಲ್ಲ ಚಾರ ಮತ್ತೊಂಡ ಆಚಾರ್ಲ ಪರಜಾತಿ ಪರಜಾತಿ ಅತ್ತೆ ಎಲ್ಲ ಒಂದು ಕೋಪದ ಕುಟುಂಬಗೂ ಬಕ್ಕ ಸೂತ್ರ ಹೋಗಿ ಯಾರು ನಿಖಿಲೇಡಂತೆ ಪಾತ್ರ ಉಂಟು ಅಬೇಳ್ದು ಬಕ್ಕ ಯಾರು ತೋರ್ಪುಂಡಿಗೆ ಸೂತ್ರದ ಗಂಧ ದೇವಾಡಿಗ ಸಮಾಜ ಪನ್ಪಿನ ಬಜಿ ಒಂಜಿ ಎಲ್ಯ ಸಮಾಜ ಜನಸಂಖ್ಯೆ ಎಲ್ಲ ಕಮ್ಮಿ ಅಂಡ ಆ ದೇವಾಡಿಗ ಸಮಾಜೋಡು ಅಡ್ಯಾರನ್ನ ಕುಟುಂಬಕ್ಕೆ ಇರ್ಬಣ್ಣಗ ಅವು ಮಲ್ಲ ಕುಟುಂಬ ಐಟ್ ಎಂಕಲ್ನ ಈ ಮೂಲು ಒಂಜಿ ಸುಮಾರು 17 ವರ್ಷೋಡು ಪಿರಪ್ಪ ಈ ಒಂಜಿ ಮೂಲಸ್ಥಾನ ಸ್ಥಾಪನೆ ಆಗಿದೆ ಸ್ಥಾಪನೆ ಆನಾಗ ಖಾಲಿ ಒಂಜಿ ಜಾಗ ಆದುತ್ತದೆ ಇನ್ನಿತ ದಿನಕ್ಕೂ ತೂನಾಗ ಒಂಜಿ ಮಲ್ಲ ಒಂಜಿ ಕ್ಷೇತ್ರವಾದ ಮೂಲ ಬೆಳಗೊಂದೊಂದು ಈ ಬೆಳಗಿನ ಮೂಲ ಕಾರಣನೇ ಕಡೆ ದೈವನ ಪಾತ್ರೆಗಳು ಬರ್ತನಿಗಳಿಗೆ ಮುಂತ ಶಕ್ತಿ ಮಾಮಲ್ಲ ಆದುಂಡು ಆ ಶಕ್ತಿ ಇರ್ದಾತ್ರ ಈ ಒಂಜಿ ಕ್ಷೇತ್ರ ಈ ರೀತಿದು ಬೆಳಗರ ಕಾರಣ ನೇನು ಏನು ಪನ್ನರೆ ಹೆಚ್ಚಿಸುವೆ ಮೂಲು ಏರು ಭಕ್ತಿಡು ಶ್ರದ್ಧೆಡು ಭಕ್ತಿ ಮಂತದು ಮನಪೂರ್ವಕವಾದ ಪ್ರಾರ್ಥನೆ ಮನ್ಪುರ ಅಕಲ್ನ ಹೆಂಚಿನ ಅನಿಸಿಕೆ ಉಂಡು ಅವು ನೂದು ಸತ್ಯ ಆದ ಬೈದು ಇದಕ್ಕೆ ಕಾರಣ
ವರ್ಷದಿಚ್ಚಿ ಎಂಗಿನ ಮೂಲ ಈ ನಾಗದೇವರೇನು ಅಂಚೆನೆ ಜುಮಾದಿ ಬಂಟ ಪರಿವಾರ ದೈವರೇನು ನಮ್ಮೊಂದು ಬರೋದಿಲ್ಲ ಓಲು ಮೂಲ ಎಂಕಲು ಭಕ್ತಿಡೆ ಶ್ರದ್ಧೆಡೆ ಈ ಶಕ್ತಿಲೇನೆ ಎಂಕಲು ನಮ್ಮೊಂದು ಬತ್ತೀನಿ ಹತ್ರ ಈ ಒಂದು ಕ್ಷೇತ್ರ ಇಲ್ಲಿ ಒಂದು ಭಾರಿ ಒಂಜಿ ಪ್ರಸಿದ್ಧಿ ಪಡೆಯುವುದುಂಟು ಅಂಚನೆ ಈ ಕ್ಷೇತ್ರದ ಬಗ್ಗೆ ಮಾತ ಜನಕ್ಕೂ ಕೂಡ ಒಂದು ಎಡ್ಡ ಅಭಿಪ್ರಾಯ ಕೊರೊಂದಿಲ್ಲೇರು ನಾನು ಈ 18 ವರ್ಷಗಳು ನಡುತ್ತೊಂದು ಬತ್ತಿನ ಈ ಒಂದು ಕ್ಷೇತ್ರ ಮೂರು ಪ್ರತಿ ವರ್ಷಲ ನಾಗದೇವರಿಗೆ ನಾಗದರ್ಶನ ಅಂಚನೆ ಆಶ್ಲೇಷ ಬಲಿ ಪೂಜೆ ಅಂಚನೆ ಅನ್ನದಾನ ಅಂಚನೆ ರಾತ್ರಿ ದೈವಲಿಗೆ ಪೂರ ಕೋಲ ಎಂದು ಸಮರ್ಪಣೆ ಆಗ್ತದಲ್ಲ ಮಾತ ಅಡ್ಡರನ್ನ ಕುಟುಂಬದ ಕುಲ್ಲ ಮಾತೆಲ್ಲ ಮೂಲ ಒಂಜಿ ಒಗ್ಗಟ್ಟಾವಡು ಬಂಪಿನ ಒಂಜಿ ದೃಷ್ಟಿಡ್ ಎಂಕುಲು ಈ ಒಂಜಿ ಮಾತ ಈ ಕಾರ್ಯಕ್ರಮವನ್ನು ಮಲ್ತಂದಿಲ್ಲ ನನ್ನಂಡ ಎಂಕುಲು ಅಡ್ಡರ ದೇವಾಡಿಗೆ ಸಮಾಜದ ಅಡ್ಡರನ್ನ ಮೂಲ ಸ್ಥಾನಡು ಹೆಚ್ಚಿನ ಸಂಖ್ಯೆಡು ಅಡ್ಡರನ್ನ ಮೂಲ ಸ್ಥಾನದ ಜನಕುಲು ಆಗಲೇ ಮಾತೆರೆಗಳ ಒಂದು ಕ್ಷೇತ್ರ ಅದು ಬೆಳಗೋಡು ಅಂಚನೆ ಈ ಕ್ಷೇತ್ರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದು ಪ್ರಸಿದ್ಧಿ ಪಡೆಯುವ ಒಂದು ಉದ್ದೇಶದ ಇದಲ್ಲ ಎಂಕುಲು ಈ ಒಂದು ಕೆಲಸವನ್ನು ದುಮು ಮಲ್ತೊಂದಿಲ್ಲ ಎಂಕುಲು ಮಾತೆಲ್ಲ ಒಗ್ಗಟ್ಟಿಡು ಈ ಒಂದು ಕೆಲಸವನ್ನು ಮಲ್ತೊಂದಿನ ಹತ್ರ ಈ ಒಂದು ಕ್ಷೇತ್ರ ಇನಿ ಮುಟ್ಟ ಒಂದು 18 ವರ್ಷ ಬಾಲಿ ಒಂದು ಅಭಿವೃದ್ಧಿ ಪಡೆಯುವುದು ಮೂಲ ಸುಮಾರು 1 ಎಕರೆ ಜಾಗೆಡು ಎಂಕುಲು ಈ ಕ್ಷೇತ್ರ ಮಾತೆಲ್ಲ ಒಂದೊಂದು ಸೆನ್ಸ್ ಜಾಗೆಯನ್ನು ಜೊತೆಯೊಂದು 1 ಎಕರೆ ಜಾಗೆಡು ಮೂಲು ಶಿಲಾಮಯವಾಯಿನಂಚಿನ ಗರ್ಭಗುಡಿ ದೇವರ ಗರ್ಭಗುಡಿ ಅಂಜನೆ ದೈವಲಗುಲ ಗರ್ಭಗುಡಿ ಬರ್ತದ ಅಂಜನೆ ಒಂಜಿ ಬೃಹತ್ತ ಇನ್ನೊಂದು ಸುಮಾರು ಒಂದು 500 ಜನ ಕುಲ್ಲು ನಂಚಿನ ಒಂಜಿ ಸಭಾಭವನಲ ಕಟ್ಟದ ಅಂಚನೆ ದುಂಬಗ್ ಈ ಕ್ಷೇತ್ರ ಒಂಜಿ ಎಡ್ಡ ರೀತಿಯಲ್ಲಿ ಮಲ್ಪಡು ಮಾತಾ ಭಕ್ತರಲ್ಲ ಕೇವಲ ಅಡ್ಡರನ್ನ ಮೂಲ ಸ್ಥಾನ ಅಂತೂ ಇಡೀ ದೇವಾಡಿಗ ಸಮಾಜಕ್ಕೆ ಇದು ಒಂಜಿ ಕ್ಷೇತ್ರ ಅವಳು ಬಂಪಿನ ಒಂದು ದೃಷ್ಟಿಡು ಎಂಕುಲು ಮಾತ ಕೆಲಸ ಅಂತಲ್ಲ ಅಂಚೆನ ಮಾತಾ ಜನಕಲ್ಲ ಎಂಕುಲು ಸಹಕಾರ ಕೊರಡು ಬಂತು ಎಂಕುಲು ಅಕಲ ಕೇಳೋಣ ಪ್ರತಿಷ್ಠಾಯನ ವರ್ಷಡು ಎಂಕುಲು ನಾಗಮಂಡಲ ಸದಾ ಮಲ್ತದ ದನಂಡ ದೈವಜ್ಞರನ್ನ ಅನುಜ್ಞೆ ಪ್ರಕಾರ ಮೂಲ ನಾಗಮಂಡಲವನ್ನು ಮಲ್ತಂಡ ದೇವರನ್ನ ಸಾನ್ನಿಧ್ಯ ಜಾಸ್ತಿ ಆಪುನ ದೃಷ್ಟಿಕೋನದ ಇದು ಎಂಕುಲು ಭಾರಿ ಕಷ್ಟಡ ಅಂಡಲ ಮೂಲ ನಾಗಮಂಡಲವನ್ನು ಮಲ್ತದ ಕಮಿಟಿ ಬಾರಿ ಒಂಜಿ ಎಲ್ಲೇ ಅಣ್ಣಲ ಕೆಲಸ ಮಸ್ತ್ ಮಲ್ತೇವೆ ಎಂಕಲಿಗೆ ಈ ಜಾಗ ಬಜಿ ಗುಡ್ಡೆ ಮಾತ್ರ ಇತ್ತು ಆ ಗುಡ್ಡೆಯನ್ನು ಸಮತಟ್ಟು ಮಲ್ತದ್ದು ಸುರೂಪು ಬೋಡಿತ್ತೇನೆ ಎಂಕಲೆ ನಾಗದೇವೇರು ಎಂಕಲ ಮೂಲ ನಾಗದೇವೇರೇ ಉಂಟು ಐತ ಬೊಕ್ಕ ಎಂಕಲ ಪರಿವಾರ ದೈವರು ಆ ಪರಿವಾರ ದೈವಗಳ ಅಕಲೆಗ್ಲ ಗುಡಿ ಗೋಪುರ ಕಟ್ಟೋದು ಹಂಚಿಡು ಇತ್ತೀಚೆಗೆ
ಅಣ್ಣ ಒಂದು 2 ವರ್ಷದ ಪಿರಾವು ಎಂಬುದು ಸಭಾಭವನ ಎಂಕಲ ಜನಸಂಖ್ಯೆ ಮಸ್ತ್ ದೇವಾಡಿಗ ಸಮಾಜಗಳು ಈ ಅಡ್ಡಾರಣ್ಣ ಮೂಲಸ್ಥಾನ ಬಂದಿನ ಮಸ್ತ್ ಜನ ಸಂಖ್ಯೆ ಮಲ್ಲ ಆಡಲ್ಲ ಬಡತನ ಭಾರಿ ಎಂಕಲ್ದ ದುಡ್ಡು ಕಡಿಮೆ ಆಡಲ್ಲ ಭಕ್ತಿ ಭಾಳ ಹೆಚ್ಚಾದದ್ದು ಅಂಡ ಈ ಒಂದು ಸಂಸಾರ ನನ್ನ ದುಂಬುಗ್ಲ ಭಾರಿ ಒಂದು ಅಭಿವೃದ್ಧಿ ಆದ ನಾಗದೇವಿಯರು ఒక ಸಫಾರಿವಾರ ದೇವರು ಮೂರು ನೆಲೆ ಒಂದು ದೇವರು ಆ ಒಂದು ಭಕ್ತಿ ಎಂಕಳ್ಳ ಪ್ರತಿ ವರಿಯಡಲ್ಲಿರು ಇಪ್ಪುನೆಟ್ಟ ಹತ್ರ ಈ ಒಂದು ಕ್ಷೇತ್ರ ಬೆಳಗರ ಕಾರಣ ಉಂಟು ಅಂಚ ಸ್ವಾಮಿಗಳು ಈ ಮಲ್ಲ ಧರ್ಮ ದರ್ಶನಗಳು ಪೂರ ಈ ಜಾಗದ ಆಶೀರ್ವಾದ ಮಾಡ್ತೀರು ಅಂಚಾದ ಎಂಕಲು ಪ್ರತಿ ವರ್ಷ ಈ ಒಂದು ಸಮಯಡು ಎಂಕಲು ಪ್ರತಿ ವರ್ಷ ನಾಗದೇವರ ದರ್ಶನ ಅಂಚ ಸಹಪರಿವಾರದ ಒಂದು ಕೋಲ ಒಂದು ಮಾತ ನಡಪಾಂಡುಲ್ಲ ಇದಕ್ಕೆ ಮಾತೆ ನನ್ನ ಸಹಕಾರ ఒక ನಮ್ಮ ನೆರೆಕರೆಲ್ಲ ಎಂಕಲು ಒಂದೇ ಜಾತಿದಗಳು ಪಣರ ಒಂದೇ ಸಮಾಜ ಪೂರ ಸುತ್ತಮುತ್ತಲ ಮಾತ ಧರ್ಮದಗಳು ಬರ್ತದೆ ಮೂಲೊಂದು ಭಕ್ತಿಡು ಪ್ರಾರ್ಥನೆ ಮಾಡ್ತದೆ ಆಗಲ್ಲ ಸಂಕಷ್ಟನು ದೂರ ಮಲ್ದೇರು ಅಂಚೆನೆ ಎಂಕಲ್ಲ ಸಮಾಜದಲ್ಲ ಪೂರ ಮದುವೆ ಆವಂದಿನಕ್ಲಿ ಮದುವೆ ಆಗ್ತದೆ ಸಂತಾನದ ಅಂತಿನಕ್ಲಿ ಸಂತಾನ ಆಗ್ತದೆ ಆರೋಗ್ಯದ ಅಂತಿನಕ್ಲಿಗೆಲ್ಲ ಕೂಡ ಒಂದು ಆರೋಗ್ಯ ಆಗ್ತದೆ ಅಂಚಾದ ಈ ಒಂದು ಕ್ಷೇತ್ರ ಬೆಳಗು ನಿಂತು ಸಂಶಯ